ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೀಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸರ್ವಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚಲಕ್ಕಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಕಾರ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆಯೇ ಇವತ್ತು ನಮ್ಮ ಜೊತೆ ಸ್ಪೆಷಲ್ ಆಗಿ ಗೌರಿ ಶೆಣೈ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್, ಹೇಗಿದ್ದೀರಾ? ಫೈನ್. ಫೈನ್ ಅಲ್ಲ. ಏನು ಸ್ಪೆಷಲ್ ಇವತ್ತು ಅಡುಗೆ ಹೋಗ್ತೀವಿ? ಇವತ್ತು ಸ್ಪೆಷಲ್ ಒಂದು ಸಮ್ಮರ್ ಸ್ಪೆಷಲ್ ಆಗಿ ಒಂದು ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ತೀನಿ. ಓಕೆ, ನೀವು ಬರುವಾಗ ಈ ಥರದ್ದೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಲ್ಲ? ಅದೇ ಒಂದು ಮ್ಯಾಂಗೋ ಐಸ್ ಕ್ರೀಮ್ ಈಗ ಸೀಸನ್ ಆಗಿದ್ರಿಂದ. ಮತ್ತು ಇನ್ನೊಂದು ಪನ್ನೀರ್, ತೀಜಾ ಪನ್ನೀರ್ ಅಂತ ಹೇಳಿ. ಅಂದರೆ ಅದೇನು ಸ್ವೀಟ್ ಅಲ್ಲ, ಅದೊಂದು ಸ್ವಲ್ಪ ಸ್ಟಾರ್ಟರ್. ಸ್ವಲ್ಪ ಖಾರ ಇರ್ತದೆ. ಓಕೆ, ಇನ್ನು ಒಂದು ಐಸ್ ಕ್ರೀಮು, ಇನ್ನೊಂದು ಖಾರ ಸ್ಟಾರ್ಟರ್ ಪನ್ನೀರ್. ಒಂದು ಡೆಸರ್ಟ್ ಎಂಡ್ ಇದು, ಒಂದು ಸ್ಟಾರ್ಟಿಂಗ್ ಇದು. ಸ್ಟಾರ್ಟರ್ ಎರಡಂತೂ ಗಮ್ಮತ್ ಇರ್ಬೋದು. ಓಕೆ, ಎರಡು ಮಾಡ್ಲಿಕ್ಕೆ ಅಡುಗೆ ಹೋಗುವ. ಓಕೆ, ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದೈತೆ. ಈಗ ಫಸ್ಟಿಗೆ ಸ್ವೀಟ್ ಅಲ್ಲ? ನಾನೀಗ ಫಸ್ಟಿಗೆ ಒಂದು ಸ್ವೀಟ್ ಮಾಡ್ತೀನಿ. ಓಕೆ, ಅಂದರೆ ಇದು ಐಸ್ ಕ್ರೀಮ್ ಅಲ್ಲ, ಮಾವಿನ ಹಣ್ಣು ಐಸ್ ಕ್ರೀಮ್. ಓಕೆ, ಸ್ಟಾರ್ಟ್ ಮಾಡೋಣ. ಎಂತ ಫಸ್ಟಿಗೆ ನನಗೆ ಒಂದು ಪ್ಯಾನ್ ಕೊಡಿ. ಓಕೆ, ಐಸ್ ಕ್ರೀಮ್ಗೆ ಅಂದರೆ ಒಲೆ ಹಚ್ಬೇಕಾ? ಒಲೆ ಉರಿಸ್ಬೇಕಲ್ಲ? ಅಂದರೆ ಐಸ್ ಕ್ರೀಮ್ಗೆ ಈ ಥರ ಎಲ್ಲ ಮಾಡ್ತಾರಾ? ಒಲೆಯಲ್ಲಿ ಬಿಸಿ ಮಾಡಿ ಆ ಥರ ಮಾಡೋದಾ? ಹೌದು, ಇದೊಂದು ಸ್ವಲ್ಪ ಹಾಲು ಒಂದು ಸ್ವಲ್ಪ ಬಿಸಿ ಮಾಡಿ ಅದನ್ನು ರೆಡಿ ಮಾಡಿಕೊಂಡು, ಆದರೆ ಇದೆಲ್ಲ ಬಿಸಿ ಮಾಡಲಿಕ್ಕೆ ಇಲ್ಲ. ಹಾಲು ಮಾತ್ರ ಸ್ವಲ್ಪ, ಅಂದರೆ ಕಾರ್ನ್ಫ್ಲೋರ್ ಒಂದು 2 ಸ್ಪೂನ್ ಹಾಕಿದ್ರಿಂದ ಅದು ಕಾರ್ನ್ಫ್ಲೋರ್ ಸ್ವಲ್ಪ ಹಸಿ ವಾಸನೆ ಬರ್ತದೆ ಬಿಸಿ ಮಾಡಿದ್ರೆ. ಅದಕ್ಕೆ ಅದು ಹಾಕಬೇಕು, ಅದೊಂದು ಸ್ವಲ್ಪ ಗಟ್ಟಿ ಮಾಡಿ. ಅಂದರೆ ಐಸ್ ಕ್ರೀಮಿಗೆ ನಾನಿಲ್ಲಿ ಜೆಲಟಿನ್ ಆಗಲಿ ಏನು ಯೂಸ್ ಮಾಡ್ತಾ ಇಲ್ಲ. ನ್ಯಾಚುರಲ್ ಆಗಿ ಮನೆಯಲ್ಲಿರೋ, ಈವನ್ ಐಸ್ ಕ್ರೀಮಿಗೂ ಏನು ಕಲರು ಯಾವುದು ಏನು ಮಾಡೋದಿಲ್ಲ. ಹೆಲ್ತಿಯಾಗಿ ಮಾಡಿ ನ್ಯಾಚುರಲ್ ಮಾವಿನ ಹಣ್ಣಿನ ಕಲರೇ ಬರುತ್ತೆ ಅಂತ ಬರ್ತದೆ. ಈಗ ನಾನಿಲ್ಲಿ ಸ್ವಲ್ಪ, ನೀವು ಇದು ಆನ್ ಮಾಡಿದ್ರಾ, 1 ಗ್ಲಾಸ್ ಅಷ್ಟು ಹಾಲು ಯೂಸ್ ಮಾಡ್ತೇನೆ. ಇದಕ್ಕೀಗ ನಾನು ಸಕ್ಕರೆ ಸಹ ಒಂದು 2 ಸ್ಪೂನ್ ಸಾಕು. ಅಂದರೆ ಇದರಲ್ಲಿ ಎಲ್ಲ ಸ್ವಲ್ಪ ಸ್ವೀಟ್ನೆಸ್ ಇರ್ತದೆ, ಹಾಗಾಗಿ ನೀವು ಸಕ್ಕರೆ ಜಾಸ್ತಿ ಯೂಸ್ ಮಾಡಬೇಕು ಅಂತಿಲ್ಲ. ಇದಕ್ಕೆ ಮಾವಿನ ಹಣ್ಣಿನ ಸ್ವೀಟ್ ಕೂಡ ಇರುತ್ತಲ್ಲ? ಹೌದು, ಮಾವಿನ ಹಣ್ಣು ಕೂಡ. ನಾನೀಗ ಇದು ಉಳಿದದ್ದು ಹಾಲಲ್ಲಿ ಇದು ಸ್ವಲ್ಪ ಹಾಲು ಪೌಡರ್ ತಗೊಂಡಿದ್ದೇನೆ. ಒಂದು ಹಾಲು ಮಿಲ್ಕ್ ಪೌಡರ್, ಅದೇ ಹಾಲು ಪೌಡರು. ಅಂದರೆ ಅದು ಬೇಕಾಗ್ತದೆ ಥಿಕ್ನೆಸ್ಸಿಗೆ. ಇದು ಸ್ವಲ್ಪ ರಿಚ್, ಇದು ಇದರಲ್ಲಿ ಎಲ್ಲ ಹೆಚ್ಚಾಗಿರ್ತದೆ. ಮತ್ತು ಕಾರ್ನ್ಫ್ಲೋರು 1-2 ಸ್ಪೂನ್. ಇದನ್ನು ನಾವೀಗ ಒಳ್ಳೆಯದಾಗಿ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು, ಇದು ಹಾಲು ಬಿಸಿ ಆಗುವಾಗ ಹಾಲು ಮತ್ತು ಹಾಲಿನ ಪೌಡರ್ ಮಿಕ್ಸ್ ಆಗಬೇಕು. ಹೌದು, ಇದು ಕಾರ್ನ್ಫ್ಲೋರ್ ಹಾಕಿದ್ದೇನೆ ಇದರಲ್ಲಿ. ಕಾರ್ನ್ಫ್ಲೋರ್ ಹಾಕಿದ್ದೇನೆ. ಇದು ಹಾಲು ಮತ್ತು ಸಕ್ಕರೆ. ಇದರಲ್ಲಿ ಸ್ವಲ್ಪ ಹಾಲಲ್ಲಿ ಕಾರ್ನ್ಫ್ಲೋರ್ ಮತ್ತು ಮಿಲ್ಕ್ ಪೌಡರ್ ಅಷ್ಟೇ. ಇದೀಗ ಕುದಿ ಬರುವಾಗ ಇದನ್ನು ನಾವು ಹಾಕಿ ಸ್ವಲ್ಪ ಗಟ್ಟಿ ಆಗೋ ತನಕ ತಿರುಗಿಸ್ಕೊಳ್ಬೇಕು. ಇದು ಸ್ವಲ್ಪ ಲಮ್ಸ್ ಇದ್ರೆ ಅಡ್ಡಿ ಇಲ್ಲ, ನಾವೀಗ ಮತ್ತೆ ಇದಕ್ಕೆ ಹಾಕ್ತೇವಲ್ಲ, ಮಿಕ್ಸಿಗೆ ಮಾಡ್ತೇವಲ್ಲ, ಮಿಕ್ಸಿ ಮಾಡ್ಲಿಕ್ಕೆ ಉಂಟು. ಇದನ್ನು ಸ್ವಲ್ಪ ತಣ್ಣಗೆ ಮಾಡಿ ಮಿಕ್ಸ್ ಮಾಡ್ಲಿಕ್ಕೆ ಉಂಟು. ಇದಿಷ್ಟನ್ನು ಮಾತ್ರ ಇದು ಮಾಡಿ, ಇದು ಬೇಗ ಆಗ್ತದೆ. ಕ್ರೀಮನ್ನು ಮಾತ್ರ ಮಿಕ್ಸ್ ಮಾಡುವಾಗ ಹಾಕೊಂಡ್ರೆ ಇದು ಖಾಲಿ ಇದಕ್ಕೋಸ್ಕರ ಕಾರ್ನ್ಫ್ಲೋರು
ಸ್ವಲ್ಪ ಸ್ವಲ್ಪ ಥಿಕ್ನೆಸ್ ಬೇಕಲ್ಲ, ಚೆನ್ನಾಗಿ ಬರುತ್ತೆ. ಈಗ ನಾರ್ಮಲ್ ನಾವು ಹಾಲು ಹಾಕಿದರೆ ಅದು ಹಾಗೆ ಇರುತ್ತೆ, ಇದಾದರೆ ಸ್ವಲ್ಪ ಮಂದಾಗಿ ಚೆಂದ ಬರುತ್ತೆ, ಒಳ್ಳೆ ಬರುತ್ತಲ್ಲ. ನೀವು ಸಕ್ಕರೆ ಮತ್ತೆ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಬೋದು. ನಾನಿಲ್ಲಿ ನಾವು ಸ್ವಲ್ಪ ಕಡಿಮೆ ಇರಲಿ ಅಂತ ಹಾಕಿದ್ದೇನೆ. ಆರೋಗ್ಯ ದೃಷ್ಟಿಯಿಂದ ನೀವು ನೋಡ್ಕೊಳ್ಳೋದು. ಆರೋಗ್ಯ ಅಂತ ಇದೆಲ್ಲ ತಿನ್ನುವಾಗ ಇದರಲ್ಲಿ ಬರ್ತದೆ ಎಲ್ಲದು ಸಕ್ಕರೆ. ನ್ಯಾಚುರಲ್ ನಾವೀಗ ಹೀಗೆ ಮನೆಯಲ್ಲೇ ಮಾಡಿ ತಿನ್ನುವಾಗ ಆರೋಗ್ಯವಿರುತ್ತೆ. ಜಾಸ್ತಿ ಏನು ನೀವು ಅಂದ್ರೆ ಇದಕ್ಕೆ ಯಾವ್ದು ಹೊರಗಿದೆ ಏನು ಇದು ಹಾಕ್ಲಿಲ್ಲ ನಾನು. ಮತ್ತೆ ಕಲರಿಗೆ ಮತ್ತೆ ಟೇಸ್ಟಿಗೆ ಮ್ಯಾಂಗೋ ಫುಡ್ ಕಲರ್ ಅದೆಲ್ಲ ಹಾಕ್ತಾರೆ. ನಮ್ಮನ್ನು ಮಂಗ ಮಾಡೋದಲ್ಲ, ಮತ್ತೆ ಮ್ಯಾಂಗೋ ಐಸ್ ಕ್ರೀಮ್ ತಗೊಂಡು ಅದೆಲ್ಲ ಹಾಕೋದೆ ಮ್ಯಾಂಗೋದು ಕಲರು ಆ ಥರ. ಓಕೆ, ಆದರೆ ಇಲ್ಲಿ ನೀವು ಮಾತ್ರ ನ್ಯಾಚುರಲ್. ಆದರೆ ನಮಗೆ ಅದೇ ಇಷ್ಟ ಅಲ್ಲ. ಅದು ನಾವು ಹೊರಗಡೆಯಿಂದ ಏನು ಸಿಕ್ಕಿದ್ರು ಇಷ್ಟ, ಮನೇಲಿ ಏನು ಮಾಡಿದ್ರೆ ಅದು ಬೇಡ ಅಂತ. ಸಾಕು ಇಷ್ಟ ಆದರೆ ಇದು ಮತ್ತೆ ತಣ್ಣಗಾದ್ರ ಮೇಲೆ ಇನ್ನೂ ಸಹ ಗಟ್ಟಿ ಬರ್ತದೆ. ಆಫ್ ಮಾಡೋದಾದ್ರೆ ಆಫ್ ಮಾಡಿ ಅಷ್ಟೇ. ಇದು ತಣ್ಣಗಾಗಬೇಕಲ್ಲ ಈಗ? ತಣ್ಣಗಾಗಬೇಕು ಇದು. ಇದು ತಣ್ಣಗಾದ ಮೇಲೆ ಇದಕ್ಕೆ ಇದು ಮ್ಯಾಂಗೋ ಪಲ್ಪ್ ಮಾಡಿ ಇಟ್ಕೊಂಡಿದ್ದೇನಲ್ಲ ಇದನ್ನು ಹಾಕಬೇಕು. ಮತ್ತೆ ಸ್ವಲ್ಪ ಕ್ರೀಮ್ ಹಾಕಬೇಕು. ಕ್ರೀಮ್ ಹಾಕ್ಬೇಕು. ಇದು ತಣ್ಣಗಾಗಬೇಕಲ್ಲ ಈಗ? ಹೌದೌದು. ನಾನು ಎಲ್ಲ ಈಕ್ವಲ್ ಕ್ವಾಂಟಿಟಿಯಲ್ಲಿ ಹಾಕಿದ್ದೇನೆ, ಹಾಲು ಮತ್ತು ಕ್ರೀಮು ಇದೆಲ್ಲ. ಮತ್ತು ಇದು ನಾನೀಗ 1.5 ಮಾವಿನ ಹಣ್ಣು ತಗೊಂಡಿದ್ದೇನೆ. ಅದು 2 ಮಾವಿನ ಹಣ್ಣಲ್ಲಿ 1.5 ಮಾವಿನ ಹಣ್ಣು ಇದಕ್ಕೆ ಹಾಕಿದ್ದೇನೆ ಪಲ್ಪ್ ಮಾಡಿದ್ರಲ್ಲ. ಇದು ಮತ್ತೆ ಅಲ್ಲಿ ಡೆಕೋರೇಷನ್ಗೆ ಮತ್ತೆ ಒಳಗೆ ಸ್ವಲ್ಪ ಹಾಕಿದ್ರೆ ಅದರೊಳಗೆ ಅದು ಸಿಕ್ಕುವಾಗ ಸಿಗ್ತದೆ, ಒಳ್ಳೆದಾಗ್ತದೆ. ಅದು ಚೆನ್ನಾಗಿರುತ್ತೆ. ಕೆಲವು ನಾವು ಐಸ್ ಕ್ರೀಮ್ ತಿನ್ನುವಾಗ ಡ್ರೈ ಫ್ರೂಟ್ಸ್ ಎಲ್ಲ ಸಿಗುತ್ತೆ ನೋಡಿ. ಹೌದು, ಆ ಥರ ಎಲ್ಲ ಆ ಥರ ಇದಕ್ಕೆ ಮ್ಯಾಂಗೋದ ಪೀಸ್ಗಳು ಸಿಗಬೇಕು. ಹೌದು. ಈಗ ಇದನ್ನು ಸ್ವಲ್ಪ ತಣ್ಣಗಾಯ್ತಲ್ಲ, ಈಗ ಇದನ್ನು ಮಿಕ್ಸ್ ಜಾರಿಗೆ ಹಾಕು. ಇದನ್ನು ಈಗ ಮಿಕ್ಸ್ ಮಾಡಬೇಕಲ್ಲ. ಓಕೆ, ಇದಕ್ಕೆ ಇದು ನಾನೀಗ 1.5 ಅಷ್ಟು ಮಾವಿನ ಹಣ್ಣು ಪಲ್ಪ್ ಮಾಡಿ ಇಟ್ಟಿದ್ದೇನೆ. ಅದನ್ನು ಪಲ್ಪನ್ನು ಹಾಕೋದು. ಓಕೆ, ಇದಕ್ಕೆ ಕ್ರೀಮಾ? ಕ್ರೀಮ್ ಇಷ್ಟು ಹಾಕಿದರೆ ಸಾಕಾಗ್ತದೆ. ಸಾಕಾಗುತ್ತಲ್ಲ, ಜಾಸ್ತಿ ಬೇಕು ಅಂತಿಲ್ಲ. ಜಾಸ್ತಿ ಬೇಕು ಅಂತಿಲ್ಲ. ಇಷ್ಟನ್ನು ಮಿಕ್ಸ್ ಮಾಡಬೇಕಲ್ಲ. ಆಲ್ಮೋಸ್ಟ್ ರೆಡಿ ಅಲ್ಲ? ಇದು ಈಗ ಈ ಥರ ಒಂದು ಗ್ಲಾಸ್ ಜಾರಿಗೆ ಹಾಕಿಡಬೇಕು. ಹಾಕಿಟ್ಟು 1 ಅವರ್ ಆದ ಮೇಲೆ ಪುನಃ ಒಮ್ಮೆ ತೆಗೆದು ಮಿಕ್ಸಿ ಮಾಡಬೇಕು. ವಾಪಸ್ ಮಿಕ್ಸಿ ಮಾಡಬೇಕಾ? ಅದು ಒಂದು 3 ಸರಿ ಮಾಡಿದರೆ ನಿಮಗೆ ಅದು ಐಸ್ ಕ್ರೀಮ್ ಇಡುವಾಗ ಅದು ಗಟ್ಟಿ ಆಗುವಾಗ ಕ್ರಿಸ್ಟಲ್ ಫಾರ್ಮಲ್ಲಿ ಬರುವುದಿಲ್ಲ. ಇಲ್ಲಾದರೆ ಸ್ವಲ್ಪ ಮೇಲೆ ಐಸ್ ಇದಾಗಿ ಇರ್ತದೆ. ಇದು ನಿಮಗೆ ಸ್ಮೂತ್ ಬರಬೇಕು ಅಂತ ಹೇಳಿದರೆ ಹಾಗೆ ಸಹ ತಿನ್ಬೋದು. ಆದರೆ ನ್ಯಾಚುರಲ್ ಆಗಿ ನಿಮಗೆ ಹೊರಗೆ ಸಿಗುವ ಐಸ್ ಕ್ರೀಮೇ ಬೇಕು ಅಂತ ಹೇಳಿದರೆ ಒಂದು 3 ಸರಿ ಒಳಗೆ ಇಟ್ಟು ಒಂದು 2 ಗಂಟೆ ಮೇಲೆ ಪುನಃ ತೆಗೆದು 3 ಸಲ ಮಾಡ್ಕೊಳ್ಬೇಕಲ್ಲ. ಅದರ ಮೇಲೆ ಮಾಡಿದ್ರ ಮೇಲೆ ಒಳಗೆ ನೀವು ಐಸ್ ಕ್ರೀಮು ನಿಮ್ಮದು ಇದು ಇರ್ತದಲ್ಲ ಅದನ್ನು ಹಾಕಬೇಕು. ಹಾಕ್ಲಿಕ್ಕೆ ನನಗೆ ಮನೆ ಈ ಥರದ್ದು 3 ಸಲ ಕೊಟ್ಟರೆ ಉಂಟಲ್ಲ, ನಾಟಿ ಬರುವಾಗ ಒಂದು ಸ್ವಲ್ಪ ಇರ್ಬೋದು. ಪ್ರತಿ ಸಲ ಒಂದು ಸ್ವಲ್ಪ ನಮ್ಮ ಮನೇಲಿ ಹಾಗೆ ಆಗೋದು. ನಿಮ್ಮ ಮನೇಲಿ ಹಾಗೆ ಆಗೋದಲ್ಲ, ಅದಕ್ಕೆ ನೀವೇ ಮಾಡಿದರೆ ಬೆಟರ್ ಅಲ್ಲ? ಹೌದಾ? ಹಾಗೆ ಅಲ್ಲ, ಬಟ್ ಚೆನ್ನಾಗಿ ಬರಬೇಕು. ನಿಮಗೆ ಕರೆಕ್ಟಾಗಿ ಅದು ಕ್ರೀಮಿ ಫಾರ್ಮಲ್ಲಿ ಇರಬೇಕು ಅಂತ ಹೇಳಿದರೆ ಅದು ನಿಮಗೆ ಹಾಗೆ ಬಂದರೆ ಒಳ್ಳೆಯದಾಗ್ತದೆ. ಓಕೆ, ಇದಂತೂ ರೆಡಿ. ಇದಕ್ಕೀಗ ಸ್ವಲ್ಪ ಇದು ಒಳಗೆ ಹಾಕಬೇಕು. ಸ್ಪೂನ್ ಕೊಡಿ. ಅದು ಒಳಗೆ ಕಲರ್ ನೋಡಿ ನ್ಯಾಚುರಲ್ ಆಗಿ ಬಂದಿದೆ. ಚೆನ್ನಾಗಿದೆ. ಮಾವಿನ ಹಣ್ಣು ಕೂಡ ತಗೊಳ್ಳುವಾಗ ಕರೆಕ್ಟಾದ ಮಾವಿನ ಹಣ್ಣೇ ತಗೊಳ್ಬೇಕು. ಹೌದು, ಕೆಲವು ಹುಳಿ ಇರ್ತದೆ. ನಮಗೆ 3-4 ಇದೇ ಥರ ನಾವು ಬನಾನಾದಲ್ಲಿ ಕೂಡ ಮಾಡ್ಕೊಳ್ಬೋದಾ? ಹೌದು, ಬನಾನಾ ಐಸ್ ಕ್ರೀಮ್ ಯಾವುದಾದ್ರೂ ಐಸ್ ಕ್ರೀಮ್ ಇದೆ ಹೀಗೆ ಮಾಡೋದಲ್ಲ. ಒಳ್ಳೆದು ಬರ್ತದೆ, ಅದು ಚೆನ್ನಾಗಿ ಬರುತ್ತೆ. ಅಲ್ಲಿ ಹೇಗೆ ಮಾಡ್ತಾರೆ ಗೊತ್ತಿಲ್ಲ ಅವರು ಐಸ್ ಕ್ರೀಮ್ನವರು. ಆದರೆ ನಾನಿದು ಮಾಡಿದಾಗ ನನ್ನ ತಂಗಿಯ ಮಗಳಿದ್ಲು, ಬಂದಿದ್ಲು. ಅವಳು ಹೇಳಿದ್ಲು ಅದನ್ನು ತಿಂದು ನೋಡು ನಾನು ಮಾಡಿದ್ದು. ಇಲ್ಲ, ನೀನು ಇದನ್ನು ತಂದಿದ್ದು ಹೊರಗಿಂದ ತಂದಿರಬೇಕು, ನಾನು ಮೊನ್ನೆ ತಿಂದ ಅದೇ ಟೇಸ್ಟ್ ಉಂಟಿದು ಅಂತ ಹೇಳ್ತಾ ಇದ್ಲು. ಐಸ್ ಕ್ರೀಮ್ ಇದು ಅಂದರೆ ಚೆನ್ನಾಗಿ ಬರ್ತದೆ ಅಂತೇಳಿ ಅರ್ಥ. ನಮಗೆ ಮ್ಯಾಂಗೋ ಐಸ್ ಕ್ರೀಮ್ ರೆಡಿ ಅಲ್ಲ, ಸಮ್ಮರ್ ಸ್ಪೆಷಲ್. ಓಕೆ, ಇದನ್ನು ಒಂದು ಎಷ್ಟೊತ್ತು ಫ್ರೀಜಲ್ಲಿ? 8 ಅವರ್ಸ್ ನೈಟ್ ಇಟ್ಟರೆ ನೀವು ಮಾರ್ನಿಂಗ್ ತೆಗಿಬೋದು, ಇಲ್ಲ ಬೆಳಿಗ್ಗೆ ಇಟ್ಟರೆ ಸಂಜೆ ಹೊತ್ತಿಗೆ ತೆಗಿಬೋದಲ್ಲ? ಓಕೆ, ಹಾಗಾದರೆ ಈಗ ಟೇಸ್ಟ್ ಮಾಡೋಲ್ಲ ಹಾಗಾದ್ರೆ ಈಗ? ಹೌದು. ಓಕೆ, ಗೌರಿ ಶರಣ ಮ್ಯಾಮ್ ಸಾಗಲಾಗಿರುವಂತಹ ಮಾವಿನ ಹಣ್ಣಿನ ಐಸ್ ಕ್ರೀಮ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತಯಾರು ಮಾಡಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು.
ಮ್ಯಾಂಗೋ ಐಸ್ ಕ್ರೀಮ್ ತಯಾರಿಸುವ ವಿಧಾನ. ಮೊದಲಿಗೆ ಒಂದು ದೊಡ್ಡ ಬೌಲ್ ಹಾಲಿಗೆ 4 ರಿಂದ 5 ಚಮಚದಷ್ಟು ಸಕ್ಕರೆ, 1 ಕಪ್ ಹಾಲಿನ ಪುಡಿ ಹಾಗೂ 2 ಚಮಚದಷ್ಟು ಕಾರ್ನ್ ಫ್ಲೋರ್ ಅನ್ನು ಹಾಲಿನಲ್ಲಿ ಕಲಸಿ ಬಿಸಿ ಹಾಲಿಗೆ ಸೇರಿಸಿ ಕೈ ಬಿಡದೆ ತಿರುವುತ್ತಾ ಬೇಯಿಸಿ. ತಣ್ಣಗಾದ ನಂತರ 1 ಕಪ್ ಮಾವಿನ ಹಣ್ಣು, 2 ದೊಡ್ಡ ಚಮಚದಷ್ಟು ಫ್ರೆಶ್ ಕ್ರೀಮ್ ಹಾಕಿ ಬ್ಲೆಂಡ್ ಮಾಡಿಕೊಂಡು ಮಾವಿನ ಹಣ್ಣಿನ ಚೂರುಗಳನ್ನ ಸೇರಿಸಿ ಬೆರೆಸಿಕೊಳ್ಳಿ. ಆನಂತರ ಫ್ರೀಜರ್ ನಲ್ಲಿ 2 ಗಂಟೆಗಳ ಕಾಲ ಇಟ್ಟು ಮತ್ತೆ ಪುನಃ ಬ್ಲೆಂಡ್ ಮಾಡಿ ಮತ್ತೆ ಪುನಃ 4 ರಿಂದ 5 ಗಂಟೆಗಳ ಕಾಲ ಫ್ರೀಜರ್ ನಲ್ಲಿ ಇಡಿ. ಈಗ ಸವಿಸವಿಯಾದ ಮ್ಯಾಂಗೋ ಐಸ್ ಕ್ರೀಮ್ ಸವಿಯಲು ಬಲು ಚೆನ್ನಾಗಿ. ಓಕೆ, ನೋಡಿದ್ರಲ್ಲ ಮಾವಿನ ಹಣ್ಣಿನ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದೊಳಕ ಮತ್ತೆ ವಿಜಯಲಕ್ಷ್ಮಿ ಹೋಮ್ ಅಪ್ಲೈನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೋದರ್, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ಗೌರಿ ಶನಿಯನ್ನ ಸಾಗಿರುವಂತಹ ಐಸ್ ಕ್ರೀಮ್ ಅಂತೂ ಫ್ರೀಸಲ್ಲೇ ರೆಡಿ ಆಗ್ತಾ ಉಂಟು. ಈಗ ಸ್ಪೆಷಲ್ ಆಗಿ ಇನ್ನೊಂದು ಡಿಶ್ ಮಾಡ್ತಾ ಅಂತ ಹೇಳಿದ್ರು. ಏನು ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋ. ಎಸ್ ಮ್ಯಾಮ್, ಇವಾಗ ಪನ್ನೀರ್ ಅಲ್ಲ, ತೀಜಾ ಪನ್ನೀರ್ ಅಂತ. ಟೀಜಾ ಪನ್ನೀರ್ ಅಲ್ಲ, ತೇಜ ಪನ್ನೀರ್ ಆ ಥರ ಹಾಗೆ ನಿಮ್ಮ ಹೆಸರು ಇಟ್ಟಿದೆ. ಹಾಂ, ಓಕೆ. ಟೀಜಾ ಪನ್ನೀರಿಗೆ ಸ್ಟಾರ್ಟ್ ಮಾಡೋದು ಎಂತ? ಇದೊಂದು ಸ್ಟಾರ್ಟ್ ಹೌದು. ಇದಕ್ಕೀಗ ಇದು ಆ್ಯಕ್ಚುಲಿ ಇದನ್ನು ಅಲ್ಲಿ ಚಟ್ನಿ ಆಗಿ ಯೂಸ್ ಮಾಡ್ತಾರೆ ಆ ಕಡೆ ಮಹಾರಾಷ್ಟ್ರ ಅಲ್ಲಿ ಎಲ್ಲ. ಯಾವುದನ್ನು? ಇದನ್ನು ನೆಲಕಡಲೆ, ಕೊತ್ತಂಬರಿ ಸೊಪ್ಪು, ಅದಕ್ಕೆ ಸ್ವಲ್ಪ ಇದು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿ ಅದನ್ನು ಅವರು ಹಸಿಮೆಣಸು ಹಾಕ್ಲಿಕ್ಕೆ ಉಂಟು. ಇಷ್ಟು ಹಾಕಿ ಅವರು ಒಂದು ಕಲ್ಲಿನಲ್ಲಿ ಕುಟ್ಟಿ ಮಾಡ್ತಾರೆ. ಉತ್ತರ ಕನ್ನಡ ಸೈಡ್ ಅಲ್ಲ? ಹಾಂ, ಉತ್ತರ ಕನ್ನಡ ಸೈಡ್ ಮಾಡ್ತಾರೆ, ಮಹಾರಾಷ್ಟ್ರ ಇದು ಮಹಾರಾಷ್ಟ್ರ ಡಿಶ್. ಹೌದು. ಓಕೆ, ಅದಕ್ಕೆ ಈಗ ಇದನ್ನು ಒಂದು ಹಾಕಿ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ರಫ್ ಆಗಬೇಕು. ಒಂದು ಸರಿ ಪಲ್ಸ್ ಮೂಡಲ್ಲಿ ಮಾಡಿದರೆ ಸಾಕು. ನಾವು ಮಾತ್ರ ಕಲ್ಲಿನಲ್ಲಿ ಬುದ್ಧಿ ಮಾಡಲಿಕ್ಕಿಲ್ಲ. ವಿಜಯಲಕ್ಷ್ಮಿ ಅವರ ಏನು ಮಿಕ್ಸಿಯಲ್ಲಿ ಅದರಲ್ಲಿ ಮಾಡುವಲ್ಲ, ನೆಲಗಡಲೆ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀರ. ಓಕೆ, ಅಷ್ಟೇ. ಇಷ್ಟನ್ನು ಉಪ್ಪು ಹಾಕ್ಬೇಕು ಅದಕ್ಕೆ. ಓಕೆ, ನೀರೇನು ಹಾಕ್ಲಿಕ್ಕಿಲ್ಲ? ನೀರು ಹಾಕ್ಲಿಕ್ಕಿಲ್ಲ, ಡ್ರೈ ಆಗಿ ಸ್ವಲ್ಪ ಉಪ್ಪು ಅದಕ್ಕೆ ನೋಡಿಕೊಂಡು ಮತ್ತೆ ಬೇಕಾದರೆ ಹಾಕಿದರೆ ಆಯಿತು. ಓಕೆ, ಇದನ್ನಿಷ್ಟು ಈಗ ಮಿಕ್ಸ್ ಮಾಡಿ ಕೊಡಬೇಕಲ್ಲ? ಅದನ್ನೊಮ್ಮೆ ಇದು ಮಾಡಿಕೊಳ್ಬೇಕು, ತಿರುಗಿಸ್ಬೇಕು, ಇಲ್ಲಾದರೆ ನೀರಿದು ಒಂದು ಇದು ಬರ್ತದಲ್ಲ. ಬೇಡ, ಇಷ್ಟು ಇರಲಿ, ಅಡ್ಡಿ ಇಲ್ಲ. ಸಾಕಾಗುತ್ತಾ? ಸಾಕ. ಸ್ವಲ್ಪ ಅದು ಕ್ರಂಚಿ ಸಿಗಬೇಕು ಬಾಯಿಗೆ. ಇದನ್ನೀಗ ಇದಕ್ಕೆ ಹಾಕೊಳ್ಳುವ. ಓಕೆ, ಅದು ಜಾಸ್ತಿ ಹುಡಿ ಆಗಬೇಕು ಅಂತಿಲ್ಲ? ಹಾಂ, ಜಾಸ್ತಿ ಹುಡಿ ಆಗಬಾರ್ದು, ಅದು ಇದಾಗೇ ಇರಬೇಕು. ಅದು ಕುಟ್ಟಿ ಮಾಡುವಾಗ ಇನ್ನೂ ಸಹ ಒಳ್ಳೇದು ಬರ್ತದೆ, ಚೆನ್ನಾಗಿರ್ತದೆ. ಹೌದು, ಮೆಣಸೆಲ್ಲ ಹಾಗೆ ಕುದ್ದಿದ್ದು ಚೆನ್ನಾಗಿರ್ತದೆ. ಈಗ ಇದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ಓಕೆ, ಪನ್ನೀರಲ್ಲ? ಪನ್ನೀರು ಚೆನ್ನಾಗಿ ಪೀಸ್ ಮಾಡಿದಂತಹ ಪನ್ನೀರ್. ಇದನ್ನು ನೀವು ಹಾಗೆ ಸಿಂಗಲ್ ಆಗಿ ಕೊಡೋದಾದರೆ ಸ್ಟಾರ್ಟರಿಗೆ ಕೊಡ್ತಾರಲ್ಲ, ಆಗ ಸ್ವಲ್ಪ ದೊಡ್ಡದು, ಇಷ್ಟು ದೊಡ್ಡದು 2 ಇಂಚಿನಷ್ಟು ಮತ್ತೆ ಸ್ವಲ್ಪ ದಪ್ಪ ಇದು ಮಾಡಿಕೊಂಡು ಮಾಡಿದರೆ ಅದಾಗ್ತದೆ. ಇದನ್ನು ನಾನೀಗ ಇದರಲ್ಲಿ ಟೂತ್ ಪಿಕ್ಕಲ್ಲಿ ಹೀಗೆ ಹಾಕಿ ಮಾಡೋದಲ್ಲ. ಓಕೆ, ಹಾಗಾಗಿ ಪನ್ನೀರ್ ಸ್ವಲ್ಪ ದೊಡ್ಡ ಪೀಸ್ ಇದು ಕೂಡ. ಪನ್ನೀರ್ ದೊಡ್ಡ ಪೀಸ್ ಮಾಡಿದರೆ ಅದಕ್ಕೆ ಟೂತ್ ಪಿಕ್ ಹಾಕಬೇಕು ಅಂತಿಲ್ಲ, ಹಾಗೆ ಹಾಕ್ಬೋದಲ್ಲ. ಓಕೆ, ಈಗ ನೀವು 2 ಪನ್ನೀರ್ ಥರ ಹಾಕಿ. ಹೌದು. ಓಕೆ, ಅದನ್ನು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡು. ಅದಕ್ಕೆ ಬೇರೆ ಏನು ಹಾಕ್ಲಿಕ್ಕಿಲ್ವಾ ಈ ಥರ? ಈಗ ಹಾಕ್ಲಿಕ್ಕೆ ಉಂಟು. ಈಗ ನಾನು ಇದು ಪೌಡರ್ ಉಂಟಲ್ಲ, ಇದೊಂದು ಸ್ವಲ್ಪ ಇದರಲ್ಲಿ ಹಾಕ್ಕೊಳ್ತೇನೆ. ಇದು ಸ್ವಲ್ಪ ಮೈದಾನಾ? ಓಕೆ, ಕೋಟಿಂಗ್ ಸ್ವಲ್ಪ ಇದು ಕಾರ್ನ್ಫ್ಲೋರು, ಇದು ಸ್ವಲ್ಪ ಮೈದಾ ಕೋಟಿಂಗ್. ಇದೊಂದು ನಾನು ಚೀಸ್ ಗಾರ್ಲಿಕ್ ಪೌಡರ್ ಒಂದು ಹಾಕಬೇಕು ಅಂತಿಲ್ಲ, ಆಪ್ಷನ್. ನನ್ನ ಹತ್ರ ಇತ್ತು ಹಾಗಾಗಿ ಹಾಕ್ತಿದ್ದೇನೆ. ಇಲ್ಲಾದರವರು ಇದಕ್ಕೆ ಹಾಕಿರ್ತೇವಲ್ಲ ಗಾರ್ಲಿಕ್, ಅದೇ ಸಾಕು. ಮತ್ತೆ ಇದೊಂದು ಪಿರಿ ಮಸಾಲ ಅಂತೇಳಿ, ಇದು ಪೊಟೆಟೊ ಟ್ವಿಸ್ಟರಿಗೆಲ್ಲ ಹಾಕ್ತಾರಲ್ಲ, ಇದು ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಟೇಸ್ಟ್ ಕೊಡ್ಲಿಕ್ಕೋಸ್ಕರ. ಕೆಲವರೆಲ್ಲ ಮನೆಯಲ್ಲೇ ರೆಡಿ ಮಾಡಿರ್ತಾರೆ ಆ ಥರ ಮಸಾಲ. ಇದೊಂದು ಸ್ವಲ್ಪ ಚಿಲ್ಲಿ ಅಲ್ಲ, ಇದು ಪೆಪ್ಪರ್ ಪೌಡರ್ ಸ್ವಲ್ಪ. ಇದರಲ್ಲಿ ಖಾರ ಉಂಟು, ಆದರೆ ಇದು ಸ್ವಲ್ಪ ಇರುವಾಗ ಮಸಾಲೆಗೆ. ಮತ್ತು ಇದೊಂದು ಸ್ವಲ್ಪ ಉಪ್ಪು. ಓಕೆ, ಇಷ್ಟನ್ನು ಈಗ ಮಿಕ್ಸ್ ಮಾಡಿ. ನೀರೇನು ಹಾಕ್ಲಿಕ್ಕಿಲ್ಲ ಅದಕ್ಕೆ? ಇಲ್ಲ, ನೀರು ಹಾಕ್ಲಿಕ್ಕಿಲ್ಲ. ಇದರಲ್ಲಿ ಅದನ್ನು ಡಸ್ಟಿಂಗ್ ಮಾಡಿ ಅದಕ್ಕೆ ಹಾಕಿದರೆ ಆಯಿತು. ಇದಕ್ಕೆ ನೀರು ಆ್ಯಡ್ ಮಾಡಲಿಕ್ಕಿಲ್ವಾ?
ನೀರು ಆ್ಯಡ್ ಮಾಡಲಿಕ್ಕಿಲ್ಲ. ಮತ್ತು ಅದು ಈಗ ಹೇಗೆ ಅದು ಏನು ಮಸಾಲೆ ಕರೆಕ್ಟಾಗಿ ಬರುತ್ತಾ? ಇದು ಹೀಗೆ ನಾವು ಇದನ್ನು ಇದು ಮಾಡಿಕೊಂಡು ಈಗ ಇದು ಇರ್ತದಲ್ಲ, ಇದನ್ನು ಹೀಗೆ ರೋಲ್ ಮಾಡಿಕೊಂಡು ಇದನ್ನು ಈಗ ಇದಕ್ಕೆ ಟೂತ್ ಪಿಕ್ಕಿಗೆ ಹಾಕೋದು. ಹಾಂ, ಆ ಥರ ರೆಡಿ ಮಾಡಿ ಇಟ್ಕೊಳ್ಬೇಕಲ್ಲ? ಹೌದು. ನೀವು ಸಹ ಮಾಡ್ಬೋದಾ ಹೇಳಿ, ಬೇಗ ಆಗ್ತದೆ. ಮಾಡ್ಬೋದಾ? ಹೌದು. ಇಲ್ಲ ಇದ್ರೆ ಬೇಗ ಆಗೋದಿಲ್ಲ ಅಂದರೆ ನನ್ನ ಕೈಗೂ ಕೂಡ ನೀವು ಈಗ ಮಸಾಲೆಯನ್ನು ಹಿಡಿಲಿ ಅಂತ ಮಾಡ್ತಿದ್ದೀವಿ. ಮತ್ತು ನೀವು ಹೇಳಿದ್ದಲ್ಲ ಲಾಸ್ಟ್ ಟೈಮ್ ಬರುವಾಗ ಅಡಿಗೆ ಕಲಿಸ್ಬೇಕು ಹೇಳಿ. ಹೌದು, ಈ ಥರದಲ್ಲೆಲ್ಲ ಕುತ್ಲಿಕ್ಕೆ ಅಲ್ಲ, ಅದನ್ನು ಹೀಗೆ ಇದಕ್ಕೆ ಮಾಡಿ ಮತ್ತೆ ಇದಕ್ಕೆ ಆ ಥರ ಮಾಡಬೇಕಲ್ಲ? ನೋಡಿ, ಹಾಗಾದರೆ ನನಗೆ ಬರೋದಿಲ್ಲ ಅಂತ ಆಯಿತು. ಅದಕ್ಕೆ ಕಲಿಸೋದು, ನಾನು ಇರೋದು ಯಾಕೆ ಮತ್ತೆ ಓಕೆ, ಕಲಿಸ್ಲಿಕ್ಕೆ ಬೇಗ ಆಗುತ್ತಲ್ಲ. ಅದನ್ನು ಸ್ವಲ್ಪ ಮಸಾಲೆನ ಅದಕ್ಕೆ ತಾಗಿಸ್ಕೊಳ್ಳಿ. ಹೀಗೆ. ಹಾಂ, ಹೌದು. ಇದು ಈ ಥರ ಹುಡಿ ಹಾಕುವಾಗ ಏನು ಆಯಿಲಲ್ಲಿ ಅಲ್ಲ, ಅದಕ್ಕೆ ಇದು ಆಗ್ತದಲ್ಲ, ಅದಕ್ಕೆ ನಾನು ಹೀಗೆ ಸ್ವಲ್ಪ ಹೀಗೆ ಮಾಡ್ಕೊಳ್ಬೇಕು, ಪ್ರೆಸ್ ಮಾಡ್ಕೊಳ್ಬೇಕು. ಹೀಗೆ ರೆಡಿ ಮಾಡಿ ಇಟ್ಕೊಳ್ಳೋದು ಫಸ್ಟಿಗೆಲ್ಲ. ಆಮೇಲೆ ಈಗ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದು ಶಾಲೋ ಫ್ರೈ ಮಾಡ್ಕೊಳ್ಬೋದು. ಡೀಪ್ ಫ್ರೈ ಸಹ ಮಾಡ್ಕೊಳ್ಬೋದು. ಡೀಪ್ ಫ್ರೈ ಮಾಡ್ಬೋದಾ? ಹಾಂ, ಆದರೆ ಶಾಲೋ ಫ್ರೈ ಸ್ವಲ್ಪ ಒಳ್ಳೆಯದಾಗ್ತದೆ, ಎಣ್ಣೆ ಜಾಸ್ತಿ ಕುಡಿಯೋದಿಲ್ಲಲ್ಲ. ಹೌದು, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋದು. ಇದು ಬಿಸಿ ಆಗಲಿ. ಹೌದು, ಬಿಸಿ ಆದ್ರ ಮೇಲೆ ಅದು ಸ್ವಲ್ಪ ಸಣ್ಣ ಉರಿಯಲ್ಲಿ ಮಾಡಬೇಕು. ಇಲ್ಲಾದರೆ ಅದು ಮೇಲೆ ಕರಟುತ್ತದೆ, ಒಳಗೆ ಸ್ವಲ್ಪ ಹಾಗೆ ಇರ್ತದೆ ಬಿಸಿಯಾಗಿ. ಇದು ಏನು ನಾವು ಇದಕ್ಕೆ ಕಾರ್ನ್ಫ್ಲವರ್ ಹಾಕಿದ ಕಾರಣ ಸ್ವಲ್ಪ ಅದು ಕೋಟಿಂಗ್ ಥರ ಬರುತ್ತೆ. ಕೋಟಿಂಗ್ ಥರ ಬರ್ತದೆ, ಅಂದರೆ ಅದು ಸ್ವಲ್ಪ ಬಿಟ್ಕೊಡೋದಿಲ್ಲ ಒಳಗೆ ಮಸಾಲೆ. ಮತ್ತು ಅದಕ್ಕೆ ನಾವು ಸ್ವಲ್ಪ ಪೌಡರ್ ಎಲ್ಲ ಹಾಕಿದ್ದೇವಲ್ಲ, ಅದು ಸಹ ಟೇಸ್ಟ್ ಕೊಡ್ತದೆ. ಈಗ ನಾರ್ಮಲ್ ನಾವು ಈಗ ಕಬಾಬ್ ಅಥವಾ ಈ ಥರ ಮಾಡುವಾಗ ಸ್ವಲ್ಪ ಅದಕ್ಕೆ ಏನು ಸ್ವಲ್ಪ ನೀರು ಹಾಕ್ತದೆ. ಹೌದು, ನೀರು ಸಹ ಮಾಡ್ಬೋದು, ಆದರೆ ಅದು ಏನಾಗ್ತದೆ, ಸ್ಯಾಗಿ ಆಗ್ತದೆ ಸ್ವಲ್ಪ. ಈಗ ತವಾ ಫ್ರೈ ಮಾಡುವಾಗ, ಡೀಪ್ ಫ್ರೈ ಮಾಡುವಾಗ ಅಡ್ಡಿಲ್ಲ. ಹೌದು. ಹಾಂ, ಈಗ ಇದನ್ನು ಹಾಕಬೇಕು. ಈಗ ಒಂದೊಂದೇ ಆಗಿ ಹಾಕಬೇಕಲ್ಲ. ನೀವು ಸ್ವಲ್ಪ ಎಣ್ಣೆ ಸಹ ಸ್ವಲ್ಪ ಕಡಿಮೆ ಬೇಕಾದ್ರೆ ಇಟ್ಕೊಳ್ಬೋದು. ಹಾಂ, ಈಗ ಸ್ವಲ್ಪ ಎಣ್ಣೆ ಹಾಕಿ ಕೂಡ ಮಾಡ್ಬೋದು. ಸ್ವಲ್ಪ ಎಣ್ಣೆಯಲ್ಲಿ ಕೂಡ ಮಾಡ್ಕೊಳ್ಬೋದು. ಓಕೆ, ಈ ಥರ ಟರ್ನ್ ಮಾಡಿ ಹಾಕಬೇಕು, ಅಂದರೆ ಎಲ್ಲ ಸೈಡು ಅದು ಫ್ರೈ ಆಗಬೇಕಲ್ಲ. ಸ್ವಲ್ಪ ಕಲರ್ ಸ್ವಲ್ಪ ಗ್ರೀನ್ ಆಗಿರುತ್ತೆ ಅಂತಲ್ಲ? ಹೌದು, ಗ್ರೀನ್ ಆಗಿರ್ತದೆ. ಅದನ್ನು ಹಾಗೆ ತಿನ್ಬೋದಾ ಅಥವಾ ಇದಕ್ಕೆ ಸಾಸ್ ಏನಾದರೂ ಹಾಕೊಂಡು ಹಾಗೂ ತಗೊಳ್ಬೋದಾ? ಇದರಲ್ಲಿ ಎಲ್ಲ ಇರ್ತದಲ್ಲ ಖಾರ ಎಲ್ಲ, ಹಾಗಾಗಿ ನಾರ್ಮಲಿ ಬೇಕಾಗೋದಿಲ್ಲ. ಎಕ್ಸ್ಟ್ರಾ ಬೇಕಾದರೆ ನಿಮಗೆ ಹಾಕ್ಕೊಳ್ಬೋದು. ಮೈನಸ್ ಅಥವಾ ಮೈನಸ್ ಸಾಸ್ ಏನು ಬೇಕಾದರೂ ಹಾಕ್ಕೊಳ್ಬೋದು. ಇದು ಎರಡು ಸೈಡ್ ಸಹ ಈ ಥರ ಕೆಂಪು ಕಲರ್ ಬರುವ ತನಕ ನೋಡ್ಕೊಳ್ಬೇಕು. ನಾವು ಪನ್ನೀರ್ ಸ್ವಲ್ಪ ದೊಡ್ಡ ಪೀಸ್ ಮಾಡಿದರೆ ಈ ಥರ ಸ್ಟಿಕ್ ಮಾಡಬೇಕು ಅಂತಿಲ್ಲ? ಹೌದು, ಈ ಥರ ಸ್ಟಿಕ್ ಮಾಡಬೇಕು ಅಂತಿಲ್ಲ. ಇದು ನಿಮಗೆ ಹಾಗೆ ಇದರಲ್ಲಿ ಹಾಕಿ ತಿನ್ನಲಿಕ್ಕಾದರೆ ಈ ಥರ ಮಾಡಬೇಕಾಗ್ತದೆ. ಆಯ್ತು, ಇದು ರೆಡಿಯಲ್ಲ? ತೆಗಿತೇನೆ. ತೆಗೆದಲ್ಲ, ಈಗ ಒಂದೊಂದೇ ಆಗಿ ತೆಗಿತಾ ಇರ್ತೀರಲ್ಲ? ಓಕೆ. ಓಕೆ, ಈಗ ಸರ್ವ್ ಮಾಡೋದಲ್ಲ? ಗಮ್ಮತ್ತಾಗಿ ಕಾಣ್ತಾ ಉಂಟು ಮಾತ್ರ. ಬಿಸಿ ಬಿಸಿ ತೇಜ್ ಪನ್ನೀರ್ ಅಲ್ಲ? ಓಕೆ, ಟೀಸ್ ಪನ್ನೀರ್ ಯಾವುದಲ್ಲ? ಓಕೆ, ಗಮದಾಗಿ ಕಾಣ್ತಾ ಉಂಟು. ಮೇಲ್ಗಡೆ ಎಲ್ಲ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಹೀಗೆ ನಾವು ಸ್ಟಿಕ್ ಕಲ್ತಿದ್ದು ಹಾಗೆ ಬಾಯಿ ಹಾಕಿ ಫುಲ್ಲು ಕಲಿಯೋದಲ್ಲ? ಓಕೆ, ಟೇಸ್ಟ್ ನೋಡೋದಾಗಿದ್ರೆ ಈಗ. ಓಕೆ, ಗೌರಿ ಶಣ ಮ್ಯಾಮ್ ಸಾಗಲಾಗಿರುವಂತಹ ಟೀಸ್ ಪನ್ನೀರ್ ರೆಡಿ ಮಾಡಿ ಕೊಡ್ತಾರೆ. ಗಮದ ಕಾಣ್ತಾ ಉಂಟು. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ಟೀಚಾ ಪನ್ನೀರ್ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ಕೊತ್ತಂಬರಿ ಸೊಪ್ಪಿಗೆ 4 ರಿಂದ 5 ಚಮಚದಷ್ಟು ಶೇಂಗಾ ಬೀಜ, 4 ರಿಂದ 5 ಹಸಿ ಮೆಣಸು, ಶುಂಠಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಪನ್ನೀರ್ ತುಂಡುಗಳನ್ನ ಹಾಕಿ ಬೆರೆಸಿಕೊಳ್ಳಿ. ಆನಂತರ ಸ್ವಲ್ಪ ಮೈದಾ ಹಿಟ್ಟಿಗೆ 2 ರಿಂದ 3 ಚಮಚದಷ್ಟು ಕಾರ್ನ್ಫ್ಲವರ್, ಬೆಳ್ಳುಳ್ಳಿ ಪುಡಿ 1 ಚಮಚ, 1 ಚಮಚದಷ್ಟು ಪೆರಿ ಪೆರಿ ಮಸಾಲ, 1 ಚಮಚ ಕರಿಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ
ಹಾಕಿ ಬೆರೆಸಿಕೊಳ್ಳಿ. ಬಳಿಕ ಮ್ಯಾರಿನೇಟ್ ಮಾಡಿದ ಪನ್ನೀರನ್ನು ಹಿಟ್ಟಿನಲ್ಲಿ ಹೊರಳಿಸಿ ಟೂತ್ಪಿಕ್ ನಲ್ಲಿ ಪೋಣಿಸಿ. ಆ ಬಳಿಕ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಪನ್ನೀರನ್ನು ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಮಹಾರಾಷ್ಟ್ರ ಸ್ಪೆಷಲ್ ಟೀಚಾ ಪನ್ನೀರ್ ಸವಿಯಲು ಸಿದ್ಧ. ಅಡುಗೆ ಅಂತೂ ರೆಡಿ ಆಗಿದೆ. ಒಂದು ಐಸ್ ಕ್ರೀಮ್, ಮಾವಿನ ಹಣ್ಣಿನ ಐಸ್ ಕ್ರೀಮ್, ಇನ್ನೊಂದು ಟೀಜಾ ಪನ್ನೀರ್ ಅಲ್ಲ. ಓಕೆ, ಯಾವ್ದು ನೋಡು ಟೇಸ್ಟ್ ಫಸ್ಟಿಗೆ? ಫಸ್ಟು ಖಾರ ಮಾಡಿ ಸ್ವೀಟ್ತೀನಿ, ಆಮೇಲೆ ಸ್ವೀಟ್ ತಗೊಳ್ಳೋಣ. ತಗೊಳ್ಳಿ ನೀವು ಕೂಡ ಹೀಗೆ ತಗೊಂಡು ಹಾಗೆ ಬಾಯಿಗೆ ಹಾಕೋದಲ್ಲ. ಕಾಲು ಮುಕ್ಕೊಂಡು ತಗೊಂಡಲ್ಲ, ಚೆನ್ನಾಗಿ ಉಂಟು. ಇದಕ್ಕೆ ನಾವು ಬೇಕಿದ್ರೆ ಸಾಸ್ ಕೂಡ ಯೂಸ್ ಮಾಡ್ಬೋದಲ್ಲ. ಸಾಸ್ ಯೂಸ್ ಮಾಡಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಕಾಣುತ್ತಲ್ಲ. ಓಕೆ, ಈಗ ಐಸ್ ಕ್ರೀಮ್ ಅಲ್ಲ ಹೀಗೆ ತಗೊಂಡು ಇನ್ನು ನೋಡುವಾಗಲೇ ಗಮ್ಮತ್ತು ಕಾಣ್ತಾ ಉಂಟು. ತಳ್ಳಿಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಇನ್ನೂ ನಾವು ಫ್ರೀಸಲ್ಲಿಟ್ಟರೆ ಸ್ವಲ್ಪ ಗಟ್ಟಿಯಾಗಿ ಸೇಮ್ ನಾವು ಏನು ಹೊರಗಡೆಯಿಂದ ಐಸ್ ಕ್ರೀಮ್ ತಗೊಂಡ್ರೆ ಅದೇ ಟೇಸ್ಟ್ ಬರುತ್ತಲ್ಲ. 2 ಡಿಶ್ ಕೂಡ ಗಮ್ಮತ್ತಾಗಿದೆ, ಚೆನ್ನಾಗಿದೆ, ಟೇಸ್ಟ್ ಕೂಡ ಆಗಿದೆ. ಹೇಗೆ ಅನ್ನಿಸ್ತು? ಖುಷಿ ಆಯಿತು, ಖುಷಿ ಒಳ್ಳೇದು ಬಂತಲ್ಲ. ಓಕೆ, ಹಾಗಾಗಿ ನಮಗೆ ಒಂದು ಕಾರ್ಯಕ್ರಮ ಬಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಜೊತೆಗೆ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಮತ್ತು ಇದೇ ರೀತಿ ಸ್ಪೆಷಲ್ ಡಿಶ್ ಮಾಡಿಕೊಡಿ ಅಂತ ಹೇಳ್ದೆ. ಥ್ಯಾಂಕ್ ಯು. ಓಕೆ, ಗೌರಿ ಶರಣ ಮ್ಯಾಮ್ ಸಾಗರ ಇರುವಂತಹ ಮಾವಿನ ಹಣ್ಣಿನ ಐಸ್ ಕ್ರೀಮ್ ಮತ್ತು ಸ್ಪೆಷಲಾಗಿ ಪನ್ನೀರ್ನ ಟೀಸ್ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆನ ಇಲ್ಲಿ ಏನಿಸ್ತದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. Oh, that's nice, Arati. Seema, just run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.